ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ ವಾರ್ತೆದಿವರ ಡೆನ್ಮಾರ್ಕ್ ನಡತಿನ 17ನೇ ವಿಶ್ವ ಅಗ್ನಿಶಾಮಕ ದಳ ಗೊಬ್ಬುದ ಕೂಟೋಡು 2 ಬಂಗಾರದ ಪದಕ ಬಕ ಒಂಜಿ ಕಂಚಿದ ಪದಕ ಗೆಂದಿನ ಅಂತಾರಾಷ್ಟ್ರೀಯ ಗೊಬ್ಬುದಾರ ಮುಖ್ಯಮಂತ್ರಿ ಪದಕ ಪಡೆದಿನ ಒಡಿಪು ಅಗ್ನಿಶಾಮಕ ದಳದ ಅಶ್ವಿನ್ ಸನಿಲ್ ಕುರ್ಕಾಲ್ ರೆಗ್ ಪುಟ್ಟೂರ ಸಮ್ಮನ ಕುರ್ಕಾಲ್ಡ್ ನಡತಂಡ ಒಡಿಪು ಜಿಲ್ಲೆ ಕುರ್ಕಾಲದ ಸಾರ್ವಜನಿಕ ಗಣೇಶೋತ್ಸವ ವೇದಿಕೆಡ ಒಡಿಪು ಅಗ್ನಿಶಾಮಕ ದಳದ ಅಶ್ವಿನ್ ಸನಿಲ್ ಕುರ್ಕಾಲರಿಗೆ ಪುಟ್ಟೂರ ಸಮ್ಮನದ ಲೇಸ ಅಟ್ಟಣೆ ಮಲ್ತದಿದ್ದಾರೆ. ಅಶ್ವಿನ್ ಸನಿಲ್ ಡೆನ್ಮಾರ್ಕ್ ನಡತಿನ 15ನೇ ವಿಶ್ವ ಅಗ್ನಿಶಾಮಕ ದಳ ಗೊಬ್ಬುದ ಕುಟ್ಟಡು 2 ಬಂಗಾರದ ಪದಕ ಬಕ ಒಂಜಿ ಕಂಚಿದ ಪದಕ ಗೆಂದಿದ್ದಾರೆ. ಮುಖ್ಯಮಂತ್ರಿ ಪದಕ ಪಡಿತಿನಾರೇನು ಮೋಟಾರ್ ಗಾಡಿಡ್ ಮೆರವಣಿಗೆ ನಡಪಾದ ಕುರ್ಕಾಲು ಶಂಕರಾಪುರ ಸುಭಾಸ್ ನಗರ ಕಟಪಾಡಿ ಮಾರ್ಗ ಅದು ಒಟ್ಟು 12 ಕಿಲೋಮೀಟರ್ ದಾತು ಉದ್ದುಗು ಜಾಥಾ ನಡಪಾದ ಕುರ್ಕಾಲು ಸಾರ್ವಜನಿಕ ಗಣೇಶೋತ್ಸವ ವೇದಿಕೆಗೆ ಲೆತೊಂದು ಬರ್ತಾರೆ. ದುಂಬುದ ಮಂಡಳ ಪ್ರಧಾನ ಡಿಆರ್ ಕೋಟ್ಯಾನ್ ಲೇಸನ್ನು ಉದಿಪನ ಮಲ್ತೆರ ಪುಟ್ಟೂರ ಸಮ್ಮನ ಸಮಿತಿ ಗುರ್ಕಾರ್ಯರ ದಿನಕರ ಶೆಟ್ಟಿ ಕುರ್ಕಾಲ್ ಗುರ್ಕಾರ್ಮೆಡ್ ಅಶ್ವಿನ್ ಸನಿಲ್ ರೆಗ ಪುಟ್ಟೂರ ತಮ್ಮನದ ಮರ್ಯಾದೆ ಸಂದಾಯಿತ ಮಲ್ತೆರ. ದಿನಕರ ಶೆಟ್ಟಿ ಕುರ್ಕಾಲ್ ಪಾತ್ರೆಡ್ದು ಗುಬ್ಬುಡು ಬಂಗಾರ ಸೇರಿದ ಪಾಕ ಪದಕಲೇನ ಸಾಧನೆ ಮಂತದ ಬಾರಿ ಗಟ್ಟಿ ಮುಟ್ಟದ ಭಾರತೀಯ ಅಗ್ನಿಶಾಮಕ ಪನ್ಪನ ಬಿಡ್ದು ಪಡೆತೆರ ಅಶ್ವಿನ್ ಸನಿಲ್ ಆರು ನನಲಾದ ಸಾಧನೆ ಮಲ್ಪಡಂದು ಎಡ್ಡೆಪ್ಪು ಬಯಕೇರ. ದುಂಬುದ ಮುಖ್ಯೋಪಾಧ್ಯಾಯರ ಶಿವರಾಮ ಶೆಟ್ಟಿ ಕುರ್ಕಾಲ್, ಲಯನ್ಸ್ ಕ್ಲಬ್ ಗುರ್ಕಾರ್ಯರ ಸುರೇಶ್ ಸುವರ್ಣ ಕುರ್ಕಾಲ್, ರಮೇಶ್ ನಾರಾಯಣ ಗುರು ಭಜನಾ ಮಂಡಳಿ ಗುರ್ಕಾರ್ಯರ ವಾಮನ ಪೂಜಾರಿ ಕುರ್ಕಾಲ್, ಯೋಗ ಮಂಡಲ ಗುರ್ಕಾರ್ಯರ ಪ್ರಸನ್ನ ಶೆಟ್ಟಿ, ಬಗ್ಗಾ ರಿಕ್ಷಾ ಡ್ರೈವರ್ ಯಜಮಾನ್ಯರ ಸಂಘದ ಗುರ್ಕಾರ್ಯರ ಜಯಕುಮಾರ್ ಕರ್ಕಡ, ಸುಭಾಸ್ ನಗರ ರಿಕ್ಷಾ ಯೂನಿಯನ್ ಗುರ್ಕಾರ್ಯರ ದಿನೇಶ್, ಪುಟ್ಟೂರ ಸನ್ಮಾನ ಸಮಿತಿದ ಮಾತಾ ಪದಾಧಿಕಾರಿಗಳು ಸದಸ್ಯರ ಗ್ರಾಮದಗಳು ಈ ಪುಟ್ಟುಡಿದ್ದಾರೆ. ನನ್ನ ಒಂದು ಕನಸು ಈಡೇರಿದ್ದಕ್ಕೆ ಅತ್ಯಂತ ಸಂತೋಷ ಹೆಮ್ಮೆ ಪಡ್ತಾ ಇದ್ದೇನೆ. ಈ ದಿವಸ ಗಣಪತಿಯ ಹಬ್ಬದ ದಿನವೇ ನಮಗೊಂದು ಅತ್ಯಂತ ಶುಭ ಸುದ್ದಿ ಬಂತು. ನಮ್ಮ ಹುಡುಗ ಡೆನ್ಮಾರ್ಕಿಗೆ ಹೋದವ ಒಂದು ಚಿನ್ನದ ಪದಕ ಒಂದು ಸಿಲ್ವರ್ ಪದಕವನ್ನು ಪಡೆದ ಅಂತ ಹೇಳ್ಕೊಂಡು ಅದೇ ದಿವಸ ಇಲ್ಲಿ ರಘುರಾಮ್ ಮಾಸ್ಟರ್ ನನಗೆ ಒಂದು ಮಾತನ್ನು ಹೇಳಿದರು, ಈ ರೀತಿ ಆಗಿದೆ ಅಂತ. ನಾನು ಹೇಳಿದೆ, ನನಗೆ ಯಾವತ್ತೇ ಒಂದು ಆಸೆ ಇತ್ತು, ಯಾವುದೇ ಒಂದು ಸಮಾರಂಭದಲ್ಲಿ ಈ ಅಶ್ವಿನಿಯನ್ನು ಗೌರವಿಸಬೇಕು, ಸನ್ಮಾನಿಸಬೇಕು ಅಂತ ಹೇಳಿಕೊಂಡು ನಮ್ಮ ಊರಿನ ಅತ್ಯಂತ ಒಂದು ದೊಡ್ಡ ಕ್ರೀಡಾಪಟು, ದೊಡ್ಡ ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತಿನವರೆಗೆ ಯಾವುದೇ ಕುರ್ಕಾಲ್ನವ್ರು ಹೋಗಲಿಲ್ಲ. ರಾಷ್ಟ್ರ ಮಟ್ಟದವರೆಗೆ ಹೋದದ್ದು ಒಂದು ವಾಲಿಬಾಲ್ ಪ್ಲೇಯರ್ ಬಿಟ್ಟರೆ ಮತ್ತು ಯಾರೂ ಹೋಗಲಿಲ್ಲ. ಆಗಿರುವಾಗ ನಮ್ಮ ಕಾಲಬುಡದಲ್ಲಿ ಅದು ಕೂಡ ನನ್ನ ಮನೆ ಹತ್ತಿರವೇ ಇರುವಂಥ ಒಂದು ಮಗು ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗುವುದಂತ ಹೇಳಿದರೆ ನಿಜವಾಗಿ ನನಗೆ ಅತ್ಯಂತ ಹೆಮ್ಮೆ, ಅತ್ಯಂತ ಸಂತೋಷ, ಅತ್ಯಂತ ಖುಷಿಯನ್ನು ಪಡೆದಿದ್ದೇನೆ. ಈ ದಿಶೆಯಲ್ಲಿ ನನ್ನ ಮನಸ್ಸಿಗೆ ಇವತ್ತು ಪೂರ್ಣ ರೀತಿಯ ಸಂತೋಷ ದೊರೆತಿದೆ. ಸೆಪ್ಟೆಂಬರ್ 7ರಿಂದ 14ರವರೆಗೆ ನಡೆದ 15ನೇ ವಿಶ್ವ ಅಗ್ನಿಶಾಮಕ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ನಾನು ಪವರ್ ಲಿಫ್ಟಿಂಗ್, ಬಾಡಿ ಬಿಲ್ಡಿಂಗ್ನಲ್ಲಿ 2 ಚಿನ್ನ ಪಡೆದು 100 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತೇನೆ. ಈ ಬಗ್ಗೆ ನಮ್ಮ ಊರಿನಲ್ಲಿ ಕುರ್ಕಾಲು ಅಶ್ವಿನ್ ಸನಿಲ್ ಸನ್ಮಾನ ಸಮಿತಿ ಅಂತ ರಚನೆ ಮಾಡಿ ನಮ್ಮ ಊರಿನ ಹಿರಿಯರು ಎಲ್ಲ ಸೇರಿ ಒಂದು ಅದ್ಧೂರಿಯಾದ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಗುರುತಿಸಿ ಸನ್ಮಾನಿಸಿದ್ದಾರೆ. ಇದಕ್ಕೆ ನಮ್ಮ ಊರಿನ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮತ್ತು ಈ ಸಂದರ್ಭದಲ್ಲಿ ನಮ್ಮ ಊರಿನ ಅನೇಕ ಸಂಘ ಸಂಸ್ಥೆಯವರು ಕೂಡ ಬಂದು, ಊರಿನ ಹಿರಿಯರು ಬಂದು ಎಲ್ಲ ನನಗೆ ಸನ್ಮಾನಿಸಿದ್ದೀರಿ. ಅವರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ವ್ಯಕ್ತಿತ್ವ ಕಟ್ಟೋನಿಯರೆ ಆಚರಣೆಲು ಪರಿಣಾಮ ಬೀರುಂಡು ತಾನು ಎಲ್ಯ ಪ್ರಾಯುಡು ಪಾಕ ಆಚರಣೆಲೆಗ್ ಪೊಯ್ನೆಡ್ದವರ ಒಂಜಿ ಎಡ್ಡೆ ವ್ಯಕ್ತಿತ್ವ ಕಟ್ಟೋನಿಯರೆ ಸಾಧ್ಯ ಆತನಂದು ವಿಧಾನಸಭಾ ಗುರ್ಕಾರ್ಯರು ಯುಟಿ ಖಾದರ್ ಪಂತೆರ ಬೆಂಗಳೂರು ನಡತಿನ ಅಷ್ಟಮಿದ ಐಸಿರಲೇಸಿಡಾರು ಪಾತಿರಿಯರು.
ತುಳುನಾಡ ಜವನೇರು ಬೆಂಗಳೂರು ಮುಕ್ಲು ವಿಜಯನಗರ ಬಂಟೇರ್ನ ಸಂಗೋಡ ಐತಾರ ಅಷ್ಟಮಿದ ಐಸಿರ ಲೇಸ ನಡಪಾದಿತ್ತದ ಬೆನ್ನೇರ್ನ ಒಟ್ಟು ಸಿರಿಗೇಡು ಉದಿಪನಾಂಡ್ ತುಳುನಾಡ ಜವನೇರು ಸಂಘಟನೆದ ಸಂಚಾಲಕರ ಶ್ರುತಿನ್ ಶೆಟ್ಟಿ ಮಾತ್ರೆಯನ್ನು ಎತ್ಕೊಂಡು ಸುರುತ್ತ ಪಾತೆರ ಪಂಡೆರ ಮಲ್ಲ ಪಿನ್ನೆರ ಹೇರಂಭ ಇಂಡಸ್ಟ್ರೀಸ್ ಮುಂಬೈದ ಮುಖ್ಯಸ್ಥರ ಕುಳ್ಳೂರು ಕನ್ಯಾನ ಸದಾಶಿವ ಶೆಟ್ಟಿ ಪಾತ್ರೆಡ್ದು ತುಳುನಾಡ ಜವನೇರ ಸಂಘಟನೆದ ಜವನೇರ್ನ ಉತ್ಸಾಹದ್ದು ಖುಷಿಯಾಂಡ್ ತುಳುನಾಡದ ಇಡೀ ಸಂಸ್ಕೃತಿ ಮುಲ್ಪ ನೆಗೆತು ತೋಜಿದನಂದು ಪಂಡೆರ ಸಿನಿಮಾ ನಟಿ ರಾಜಬಿ ಶೆಟ್ಟಿ ಪಾತ್ರೆಡ್ದು ಕೃಷ್ಣನ ನಮ ದೇವರಾದ ತುಯ್ಯಾಂಡ ಆಯಮಲ್ಲಾಯೆ ನರಮಾನಿ ರೂಪಡು ತುಯ್ಯಾಂಡ ಐಡ್ದಲ ಮಿತ್ತದಾಯೆ ಅಷ್ಟಮಿದ ಐಸಿರ ಬಾರಿ ಎಡ್ಡ ಕಾರ್ಯಕ್ರಮ ಅಂದು ಪಂಡ್ಯರ ಎಮ್ಮಾರ್ಜಿ ಗ್ರೂಪ್ದ ಮುಖ್ಯಸ್ಥರ ಕೆ ಪ್ರಕಾಶ್ ಶೆಟ್ಟಿಯರ್ನ 10ನೇ ವರ್ಷದ ಜನ್ಮದಿನಾಚರಣೆದಲ್ಲಿ ಕೂಡ ಮರ್ಯಾದೆ ಮಲ್ತ್ಯರ ಪ್ರಕಾಶ್ ಶೆಟ್ಟಿ ಪಾತಿರ್ದು ಒಂಜಿ ಕೊಳಲ ನಡಪಾದ ದೇಶನು ನಾಶ ಮಲ್ಪಡೊಂದಿಜ್ಜಿ ದೇಶದ ಸಂಸ್ಕೃತಿ ಹಾಳಾಂಡ ಆ ದೇಶ ನಾಶ ಆಪಂಡು ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಒರಿಪಾಯರೆ ತುಳುನಾಡ ಜವನೇರು ಪುಣೆ ಒಂದುಲ್ಲೆರಂದು ಪಂಡ್ಯರ ಉದಿಪನದ ಲೇಸ್ದ ಗುರ್ಕಾರ್ಮೆ ವಹಿಸಿದಿನ ಕರ್ನಾಟಕ ವಿಧಾನಸಭೆ ತಮ್ಮ ಗುರ್ಕಾರ್ಯರು UT ಖಾದರ್ ಪಾತಿರ್ದು ವ್ಯಕ್ತಿತ್ವ ಕಟ್ಟೊನ್ಯರೆ ಆಚರಣೆಲು ಪರಿಣಾಮ ಬೀರುಂಡು ತಾನು ಎಲ್ಯ ಉಪ್ಪನಗ ಏತೋ ಆಚರಣೆಲಿಗೆ ಹೊಯ್ನಿಡ್ದವರ ಒಂಜಿ ಎಡ್ಡೆ ವ್ಯಕ್ತಿತ್ವ ಕಟ್ಟೊನ್ಯರೆ ಸಾಧ್ಯ ಆತಂಡು ಇಂಚಿನ ಕೆಲಸನು ತುಳುನಾಡ ಜವನೇರೆ ಏಪಲ ಮಲ್ತೊಂದುಲ್ಲೆರಂದು ಪಂಡ್ಯರ ಕುಡ್ಲದ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ SJ ಕಾರ್ಪೊರೇಟರ್ಸ್ದ ಮುಖ್ಯಸ್ಥರು ಸತ್ಯಶಂಕರ್ ಟೆಂಟ್ ಆಫ್ ಮುಖ್ಯಸ್ಥರು ನಿಶಾಕಾಂತ್ ಸೀಮಿತ ಸಂಗೀತ ನಿರ್ದೇಶಕರು ಡಾಕ್ಟರ್ ಗುರುಕಿರಣ್ ಕೆನರಾ ಗ್ರೂಪ್ಸ್ ಬೆಂಗಳೂರದ ಮುಖ್ಯಸ್ಥರು ಉತ್ತಮ ಶೆಟ್ಟಿ ತುಳುನಾಡ ಜವನೇರು ಸಂಘಟನೆದ ಗುರ್ಕಾರ್ಯರು ಮಹೇಶ್ ಶೆಟ್ಟಿ ಬೈಲೂರು ಉಚ್ಚಯ ಸಮಿತಿ ಗುರ್ಕಾರ್ಯರು ರಂಜಿತ್ ಶೆಟ್ಟಿ ಸಂಘಟನೆದ ಮಾತಾ ಪದಾಧಿಕಾರುలు ಸದಸ್ಯರು ಪಾಲ್ಗೊಂಡರು. I am really impressed by the youth power of ತುಳುನಾಡು. ಆ ಕಾಲಡು ಆ ಟೈಮ್ ಉಡಿಂಚಿನ ಮಾತಾ ಕಾರ್ಯಕ್ರಮ ಇಜ್ಜಾಡು ಇನ್ನಿತ್ತ ದಿನೊಟ್ಟು ತುಳುನಾಡದ ಜನಕುಲು ನಿಖಲ್ ಬೆಂಗಳೂರು ಬತ್ತದ ಈತೊಂಜಿ ಪೊರ್ಲದ ನಿಖಲೊಂಜಿ ಉತ್ಸಾಹನ ನಿಖಲ್ನ ಉತ್ಸಾಹ ಅದು ಭಾರಿ ಖುಷಿಯಾಡು. ತುಳುನಾಡದ ಈ ಸಂಸ್ಕೃತಿ ನಮ್ಮ ತುಳು ಸಂಸ್ಕೃತಿನ ಮಿತ್ತದ ಪರವೂರಿಗೆ ಬತ್ತದಿಲ್ಲ ಮರಪಂದೆ ಐನೊಂಜಿ ಪ್ರೋತ್ಸಾಹ ಕೊರ್ದು ಐನ ನೆನಪು ಮಲ್ತದೆ ಆ ದುಂಬದ ಸಂಸ್ಕೃತಿನ ನಮ್ಮ ಒರಿಪಾವನಂಚಿನ ಕೆಲಸ ನಿಖಲಿಗೆ ಜವನೇರಾಗಿತ್ತು. ನಾವು ತುಳುನಾಡದ ಜವನೇರನ ಈ ಸ್ಪಿರಿಟ್ ತುನಗ ನಮ್ಮ ಸಂಸ್ಕೃತಿ ನನ್ನ ಒರಿಪುನೆಗೆ ದಾಲ ಸಂಶಯ ಜಿಂತೋಜು ಆಯ ಅರ್ಜುನಗ ಭಯಂಕರ ಎಡ್ಡ ಮಾರ್ಗದರ್ಶಿ, ಕುಚೇಲಗ ಭಾರಿ ಎಡ್ಡ ದೋಸ್ತಿ, ಕಂಸಗ ಭಾರಿ ಎಡ್ಡ ವೈರಿ. ಅವೇ ಆಯನ ಅಮ್ಮನ ಲೆಕ್ಕ ಪಾಂಡ ಆಯಲಕ್ಕಂತಿನ ಮಗೆ ಪುಟ್ಟದ ಜೇರು ರಡ್ಡು ಜನಕ್ ದೇವಕಿಗ್ಲಾತೆ ಯಶೋದೆಗ್ಲಾತೆ. ಅವೇ ಸತ್ಯಭಾಮೆಡಕೆಂಡ ರುಕ್ಮಿಡಿಡಕೆಂಡ ಆತೆಡ್ಡ ಕಂಡನೆ ರಾದಡಕೆಂಡ ಆತ್ ಮಲ್ಲ ಪ್ರೇಮಿ ಇಂಚ ಒರಿ ನರಮಾನ್ಯಾಗ ಆಯರ ಸಾಧ್ಯ ಉಂಡ ಅವ ಆಪುಜಿ ಪನ್ಪಿನ ಕಾರಣಗೋಸ್ಕರ ಎಂಕುಲಾಯನ್ ದೇವೇರ್ ಮಲ್ದ ಆಂಡ ಆಯ ದೇವೇರಾಂಡಲ ಎಂಕುಲ್ ಗಡಿ ಗಡಿ ನೆನಪ್ ಮಲ್ ಪುಡ್ದಾದ ಪಂಡ ಆಯ ನರಮನಿ ಅದೇ ಪುಟುದಿತ್ತೆ ಪಂಡದ ಆಯಲಕ ಆವಂದ ನಮಕ್ ಆಂಡ ಆಯಲಕ ಸಾಧ್ಯ ಉಂಡೊಂದು ಆಯ ತೋಜದ್ ಪೋತೆ ಆಯಡ್ದ ಹತ್ರ ಲೆದೊಂಪೋಲ್ ಎಂಕುಲ್ ಪಿರಾವಡ್ ಬರ್ಪ ಪನ್ಪಿನ ಕಾರ್ಯಕ್ರಮನ ಎನ್ನ ಲೆಕ್ಕೊಡು ಅವ ಅಷ್ಟೇ ಮಿದ ಐಸಿರ. ಆ ಸಂಸ್ಕೃತಿ ಸಂಸ್ಕಾರ ಒರಿಪ ಒಂದು ಪೋಪಿನಂಚಿನ ಇಂಚಿನ ಒಂಜಿ ಲೇಸದ ಕಾರ್ಯಕ್ರಮ ಪ್ರತಿ ವರ್ಷ ಮಲ್ತೊಂದುಲ್ಲೇರಿ ಜವನೇರು ಪಂಡ ನಮ್ಮ ಹೆಮ್ಮೆ ಪಡೆಯುವಂತ ನಮ್ಮ ಈ ತುಳುನಾಡದ ಪಂಡ ನಂಗೆ ಹೆಮ್ಮೆ ಆಪುಜ ನಿಜವಾದ ಹೆಮ್ಮೆ ಆಪ ಮಾತ ಸಮಾಜದ ಜೋಕುಲು ಬತ್ತದಿನಿ ಒಂದೇನು ವೀಕ್ಷಣೆ ಮಲ್ತೊಂದುಲ್ಲೇರು ಬಹುಶಃ ಒಂದು ಜಾಗ ಬಾರಿ ಎಲ್ಲಿ ಆಪುಂಡು ಪಂಡది ಎನ್ನ ಭಾವನೆ ಬಹುಶಃ ನಿಗಳು ನೆಕ್ಸ್ಟ್ ಇಯರ್ ದಿಂಚೆ ಮಹೇಶ್ ಶೆಟ್ಟಿಗೆ ಒಂಜನ್ನ ಕಿವಿತ ಪಾತೆರ ಬತ್ಪಿ ಸರಿ ನಿಗಳು ಪ್ಯಾಲೇಸ್ ಗ್ರೌಂಡ್ ನಮ್ಮ ಕಂಬಳ ಮಲ್ತಿ ಲೆಕ್ಕನೆ ಮಲ್ಪಗ ಯುವ ಜನಗಳ ಭವಿಷ್ಯದ ಜೋಕ್ಲೆಗಳ ಭವಿಷ್ಯ ಜನಾಂಗ ಪರಿಚಯ ಮಲ್ತು ಕೊರ್ಪಣ ಅತ್ಯಂತ ಮಹತ್ವದ ಕಾರ್ಯಕ್ರಮ ಏನು ಪಣಂದುಲ್ಲೆ ದಾಗ ಬಣ್ಣ ಇನ್ನಿತ ಕಾರ್ಯಕ್ರಮ ಬತ್ತಿನ ಎಲ್ಲೆಲ್ಲ ಜೋಕುಲು ಇನ್ನಿತ ಕಾರ್ಯಕ್ರಮ ತೂದು ಅಕ್ಲ ವ್ಯಕ್ತಿತ್ವವನ್ನು ಸೇರ್ಪಾದ ಮಲ್ಲಾನಗ ನಿಖಲ್ನ ಒಂಜಿ ಕೊಡ್ತೇನೆ ಆ ನೇತೃತ್ವವನ್ನು ಅಕಲ್ ವಹಿಸೋನು ಐನ್ ದುಂಬದ ಜನಾಂಗಗ ತತ್ತೊಂಬಪ್ಪಣಂಚಿನ ಕೆಲಸ ಖಂಡಿತವಾದ ಮಲ್ಪೇರು ಐಕಿಂದ ಟ್ರಾನ್ಸ್ಫಾರ್ಮೇಶನ್ ಟ್ರಾನ್ಸ್ಲೇಟ್ ಪ್ರೋಗ್ರಾಮ್ ಏನ್ ಪಣಂದು ಐಕಿಂದ ಪೂರನ ಅಭಿನಂದನೆ ನೀನು ಮಲ್ತೊಂದುಲ್ಲೆ. ಬೆದ್ರದ ಸಮಾಜ ಮಂದಿರ ಸಭಾ ಕುರ್ಪುನ ಸಮಾಜ ಮಂದಿರ ಪುರಸ್ಕಾರ 2024 ಈ ಸರ್ತಿ ಸಹಕಾರಿ ಚಂದ್ರಶೇಖರ ಎಮ್ಮೆರೆಗ್ ಸಂದದಂಡ ಕುಡ್ಲಾ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PL ಧರ್ಮ ಬೆದ್ರದ ದಸರಾ ಉದಿಪನ ಮಲ್ತದ ಪ್ರಶಸ್ತಿ ಕೊರ್ಪೆರ.
ಬೆತ್ರದ ಸಮಾಜ ಮಂದಿರ ಸಭಾಕುರ್ಪುನ ಸಮಾಜ ಮಂದಿರ ಪುರಸ್ಕಾರ 2024 ಈ ಸರ್ತಿ ಪುದರ್ಪೊಯಿ ಸಹಕಾರಿ ಚಂದ್ರಶೇಖರ ಎಂ ಮೇರೆಗೆ ಈ ಸರ್ತಿದ 77ನೇ ದಸರಾ ಸಾಹಿತ್ಯ ಬೊಕ ಸಾಂಸ್ಕೃತಿಕ ಉತ್ಸವದ ಪೊರ್ತೊಡು ಕೊಡ್ತು ಮರ್ಯಾದೆ ಮಲ್ಪೇರ 100 ವರ್ಷಲಿನ ಇತಿಹಾಸ ಉಪ್ಪುನ ಬೆತ್ರದ MCS ಸೊಸೈಟಿಡ್ ಚಂದ್ರಶೇಖರ ಎಂ ವಿಶೇಷ ಕಾರ್ಯತ್ವವನ್ನು ಅಧಿಕಾರಿಯಾದ ಸೇವೆ ಸಂದ ಹೊಂದಿಲ್ಲೇರ ಕುಡ್ಲಾ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PL ಧರ್ಮ ಬೆದ್ರದ ದಸರಾ ಉದಿಪನ ಮಲ್ತದ ಪ್ರಶಸ್ತಿ ಕೊರ್ಪೇರ ಒಂದುವೆ ಪೊರ್ತೊಡು ಸಾಹಿತ್ಯ ಕಲೆ ಸಂಸ್ಕೃತಿ ಇಂಚ ಬೇತೆ ಬೇತೆ ಕ್ಷೇತ್ರಲೆಡ್ ಗುರ್ತ ಮಲ್ತೊನ್ನ 17 ಜನ ಸಾಧಕರಿಗೆ ಸಂಸ್ಥೆಲೆಗೆ ದಸರಾ ಉಚ್ಚಯ ಪೊರ್ತೊಡು ಸಮಾಜ ಮಂದಿರದ ಮರ್ಯಾದೆ ಸಂದಾವುಂಡು ಈ ಬಗೆಟ್ ಸಮಾಜ ಮಂದಿರ ಸಭಾದ ಗುರ್ಕಾರ್ಯರ ದುಂಬುದ ಮಂತ್ರಿ ಕೆ ಅಭಯಚಂದ್ರ ಜೈನ್ ಮಾಧ್ಯಮಲೆಗೆ ಮಾಹಿತಿ ಕುರಿಯರ ಪೌರ ಕಾರ್ಮಿಕರಿಗೆ ಮನಸ್ಸು ಖುಷಿ ಕುರಿಯರೆ ಬೊಕ್ಕ ಬದಲಾವಣೆ ಕನವರೆಂದು ಗೊಬ್ಬುದ ಕೂಟ ದಿವೊಂದಾಂದು ಪುತ್ತೂರು ನಗರಸಭೆ ಪೌರ ಕಮಿಷನರ್ ಮಧು ಎಸ್ ಮನೋಹರ್ ಪಂತೆರ ಮಂಜಲ್ಪಡ್ಪು ಸುಧಾನ ಶಾಲೆ ಮೈದಾನಡು ಪೌರ ಕಾರ್ಮಿಕರನ್ನ ಗೊಬ್ಬುದ ಕೂಟ ಉದಿಪನ ಮಲ್ತದ 6 ಪಾತಿರಿಯರು ಪುತ್ತೂರು ನಗರಸಭೆತ ಕಜವು ಇಲೆವಾರಿ ಸೇರಿದ ಬೊಕ್ಕ ಬೇತೆ ಕೆಲಸ ಮಲ್ಪನ ಪೌರ ಕಾರ್ಮಿಕರಿಗೆ ನಗರಸಭೆ ತಲೆಕೊಡು ಮಂಜಲ್ಪುಡು ಸುಧಾನ ಶಾಲೆ ಮೈದಾನಡು ಗುಬ್ಬುದ ಕೂಟ ಅಟ್ಟಣೆ ಮಲ್ತದಿತ್ತೆರ ನಗರಸಭೆ ಪೌರ ಕಮಿಷನರ್ ಮಧು ಎಸ್ ಮನೋಹರ್ ಗುಬ್ಬುದ ಕೂಟ ಉದಿಪನ ಮಲ್ತದ ಟಿಪ್ಪು ಬಯಕೆರ ತಂಕ್ಲಿನ ಕೆಲಸ ಕಾರ್ಯಲಿನ ಒಂಜಿದಿನದ ಮಟ್ಟಗ ಮದತದ ಗುಬ್ಬುದ ಕೂಟೋಡು ಬಾಲ್ದೆ ತೊನ್ನಂಚ ಕೂಟದಿ ಒಂದ ಈ ಗುಬ್ಬುದ ಕೂಟೋಡು ಪೌರ ಕಾರ್ಮಿಕರಿಗೆ ಮನಸ್ಸಿಗೆ ಉಲ್ಲಾಸ ಬೊಕ್ಕ ಬದಲಾವಣೆ ಕಣವಡಂದು ಮಧು ಎಸ್ ಮನೋಹರ್ ಗುಬ್ಬುಡು ಪಾಲ್ದಿತ್ತೊನ್ನ ಮಾತರಿಗ್ಲ ಎಡ್ಡಿಪ್ಪು ಬಯಕೆರ ನಗರಸಭೆತ ಹಿರಿಯ ಆರೋಗ್ಯಾಧಿಕಾರಿ ರಾಮಚಂದ್ರ ಶ್ವೇತಾ ಕಿರಣ್ ಉದಿಪನಲ್ಲಿಸಿಟ್ಟಿದ್ದರ ಮಾತಾ ಪೌರ ಕಾರ್ಮಿಕರು ಐತರ ಕಾಂಡಿಡ್ದೆ ಬಾರಿ ಉಮೇದೆಡು ಗೊಬ್ಬುಲೆಡು ಪಾಲ್ದಿತ್ತೊಂಡೆರ ನಗರಸಭಾ ಸುತ್ತದ 31 ವಾರ್ಡ್ಲೆಡ್ 51 ಜನ ಪೌರ ಕಾರ್ಮಿಕರು ಕಜವು ಇಲೆವಾರಿದ ನಿರ್ಮಲ ಕಾರ್ಯ ಮಲ್ತೊಂದಿತ್ತದ ಹೆಚ್ಚಿನಕ್ಲು ಮಾತ ಪಾಲ್ದಿತ್ತೊಂಡೆರ ನಗರಸಭೆ ಕೆಲಸದಕ್ಲು ಜಲಸಿರಿ ಸ್ಟ್ರೀಟ್ ಲೈಟ್ ದಕ್ಲಿಗೆ ಡ್ರೈವರ್ ಲೆಗ್ ಬೊಕ್ಕ ಜೋಕ್ಲೆಗ್ ಪಂಜೋಲೆಗ್ ಅಂಜೋಲೆಗ್ ವಾಲಿಬಾಲ್ ಕಬಡ್ಡಿ ಗುಂಡು ದಕ್ಕುನ ಥ್ರೋಬಾಲ್ ಜೋಕ್ಲಿಗೆ ಬಲಿಪು ಪಂಥ ಅದಿದಿತ್ತೆರ ಕೆಂಪು ಕಪ್ಪು ಮಾಡೋದು ವಿವಿಧ ಕ್ರೀಡೆಗಳನ್ನು ಮಹಿಳೆಯರಿಗೆ ಆಯೋಜನೆ ಮಾಡಿದ್ದೇವೆ. ಹಾಗೆ ಪುರುಷರಿಗೂ ಕೂಡ ವಾಲಿಬಾಲ್, ಕಬಡ್ಡಿ, ಹಾಗೆ ಟಗ್ ಆಫ್ ವಾರ್, ಹಾಗೆ ಶಾರ್ಟ್ ಪುಟ್ಗಳನ್ನು ಆಯೋಜನೆ ಮಾಡಿದ್ದೇವೆ. ಅದರೊಟ್ಟಿಗೆ ಮಕ್ಕಳಿಗೂ ಕೂಡ ಯಾರು ಪೌರ ಕಾರ್ಮಿಕರಿದ್ದಾರೆ, ಡ್ರೈವರ್ಸ್ಗಳಿದ್ದಾರೆ, ಅವರ ಮಕ್ಕಳನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಮಾಡೋ ರೀತಿಯಲ್ಲಿ ನಾವು ಈ ಒಂದು ದಿನ ಆಯೋಜನೆಯನ್ನು ವಿವಿಧ ಕ್ರೀಡೆಗಳನ್ನು ಆಯೋಜನೆ ಮಾಡಿದ್ದೇವೆ. ಇದಕ್ಕೆ ಎಲ್ಲ ಪೌರ ಕಾರ್ಮಿಕರು, ಡ್ರೈವರ್ಸು, ಸಿಬ್ಬಂದಿಗಳು, ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಇವತ್ತು ಕಾರ್ಯಕ್ರಮ ಚುನಾವಣೆ ನೀತಿ ಸಂಹಿತೆ ಇರೋದರಿಂದ ಯಾವುದೇ ಸದಸ್ಯರಾಗಲಿ ಅಥವಾ ಅಧಿಕಾರಿ ಅಧ್ಯಕ್ಷರಾಗಲಿ ಅಥವಾ ಉಪಾಧ್ಯಕ್ಷರಾಗಲಿ ಭಾಗವಹಿಸಿಲ್ಲ. ಚುನಾವಣೆ ಬಳಿಕ ನಾವು ಪೌರ ಕಾರ್ಮಿಕ ದಿನಾಚರಣೆಯನ್ನು ಆಯೋಜನೆಯನ್ನು ಮಾಡ್ತಾ ಇದ್ದೇವೆ. ಆ ದೃಷ್ಟಿಯಲ್ಲಿ ಇದು ಈಗಾಗಲೇ ಕ್ರೀಡಾಕೂಟ ನಾವು ಆಯೋಜನೆ ಮಾಡಿದ್ವಿ. ಸಜ್ಜುಡಿತ್ತಿನ ಪುತ್ತೂರು ಮೀಂದ ಮಾರ್ಕೆಟ್ ನಗರಸಭೆ ಗುಮನ ಕುರಂದೆ ಕಂಗಲದ್ದು ಪೋತುಂಡು ನಗರಸಭೆಗೆ ಒತ್ತ ಇತ್ತಂಡಲ ಮಾರ್ಕೆಟ್ದ ಅವ್ಯವಸ್ಥೆ ನಗರಸಭೆಗೆ ತೋಜಿದಿಜಿ ಇತ್ತೆ ಈ ಬಗೆಟ್ ಒಂಜಿ ವರದಿ. ಸ್ಥಳೀಯ ಸಂಸ್ಥೆಲು ಗುಮನ ಕೊಡ್ಜಿಂಡ ಒಂಜಿ ವ್ಯವಸ್ಥೆ ಎಂಚ ಹಾಳಾಪುಣು ಪನ್ಪನೆಕ್ ಸಾಕ್ಷಿಯಾದ ಪುತ್ತೂರು ಮೀನು ಮಾರ್ಕೆಟ್ ನಮ್ಮ ಕಣ್ಣೆದುರು ಉಂಡು. ಸಜ್ಜಿದ ಮೀನು ಮಾರ್ಕೆಟ್ ನಗರಸಭೆ ಗುಮನ ಕೊರಂದೆ ಕಂಗಲಾದು ಪೋತುಂಡು. ಮಾರ್ಕೆಟ್ ನಗರಸಭೆಗೆ ಒತ್ತ ಇತ್ತಂಡಲ ಮೀನು ಮಾರ್ಕೆಟ್ದ ಅವ್ಯವಸ್ಥೆ ನಗರಸಭೆಗೆ ತೋಜಿದಿಜಿ ಪಂಡ ನಂಬು ನೈಚಾರಾತ್. ಮೀನು ಮಾರ್ಕೆಟ್ದ ಅವ್ಯವಸ್ಥೆದವರ ಸಾರ್ವಜನಿಕರಿಗೆ ಉಪದ್ರವನ್ನುಂಡು. ಮೀನು ಮಾರ್ಕೆಟ್ದ ಉಲೈ ಎಂಚ ಪೋಪುನಪ್ಪ ಅಂದ್ ಸೋಜಿಗಡು ಒಂತಡಾಯಿನ ಸ್ಥಿತಿಗತಿಲ ಉಂಡಾತಂಡು. ಮೀನ್ದ ಮಾರ್ಕೆಟ್ಗೆ ಪೊಗ್ಗುನವಲೆ ಸ್ಲ್ಯಾಬ್ ಮತ ಲಕ್ಕದಂಡು. ಮೀನ್ದ ಐಸ್ ನೀರಾದ ವಿಪರೀತ ವಾಸನೆಡು ನಾದೊಂದುಂಡು. ಈ ಮೀನ್ದ ನೀರು ಅವಲೇ ಉಂತುದು ಮಾರ್ಕೆಟ್ದ ಉಲೈ ಪೋಪುನ ಗಿರಾಕಿಲೆಗೆ ಭಾರಿ ಸಮಸ್ಯೆ ಆತಂಡು. ಗಿರಾಕಿಲು ಉಲೈ ಬರ್ಪುನ ಸಾಧ್ಯಡೆ ಮೀನ್ದ ಬಾಕ್ಸ್ಲೆಟ್ಲೆನ ದೀತೆರ ಇಂದಕ್ಕೆ ಉಲೈ ವ್ಯವಸ್ಥೆ ಇತ್ತಂಡಲ್ಲ ಪಿದೈದಿದ ಮಲ್ಲರಗಳೇ ಉಂಡು ಮಲ್ದೇರ. ಅಂಚಾದ ತುರ್ತು ಈ ಸಮಸ್ಯೆಯನ್ನು ಪರಿಹಾರ ಮಲ್ಪಡೊಂದು ಸಾಮಾಜಿಕ ಕಾರ್ಯಕರ್ತೆರು ಲೋಕೇಶ್ ಅಲಂಬುಡ ಒತ್ತಾಯ ಮಲ್ದೇರ. ಮೀನ್ದ ನೀರು ಮುಖ್ಯ ಮಾರ್ಗಗೂ ಪರಿತೊಂದುಂಡು. ನಗರಸಭೆ ತುರ್ತ ಗುಮನ ಕೊಡ್ದು ಮೀನು ಮಾರ್ಕೆಟ್ದ ಅವ್ಯವಸ್ಥೆನ ತುರ್ತು ಸರಿ ಮಲ್ಪಡೊಂದು ಅವರು ಒತ್ತಾಯ ಮಲ್ತೇರ. ಪುತ್ತೂರು ನಗರಸಭೆಯಿಂದ ಮಾಡಲ್ಪಟ್ಟಂಥ ಮೀನಿನ ಮಾರುಕಟ್ಟೆ ಇದು ಮೊದಲು ಸುಸಜ್ಜಿತವಾಗಿ ಮಾಡಿದರೂ ಕೂಡ ಅಲ್ಲಿ ಈಗ ಅದರ ಪರಿಸ್ಥಿತಿ ಸ್ವಲ್ಪ ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ರೀತಿಯಲ್ಲಿದೆ. ಅಲ್ಲಿ ನೀರು ನಿಂತು
ಮುಖ್ಯ ರಸ್ತೆಯಲ್ಲಿ ಹೋಗುವವರಿಗೆ ಕೂಡ ಇದರ ವಾಸನೆಯಿಂದ ಹೋಗಲಿಕ್ಕೆ ಕಷ್ಟ ಆಗಿದೆ. ಇದು ಸಾಂಕ್ರಾಮಿಕ ರೋಗ ಭೀತಿಯನ್ನು ಕೂಡ ಉಂಟು ಮಾಡುವಂಥ ಸ್ಥಿತಿಯಲ್ಲಿದೆ. ಅದರ ಜೊತೆಗೆ ಮೀನಿನ ಬಾಕ್ಸ್ಗಳನ್ನು ಅಲ್ಲಿ ಇಡಲಿಕ್ಕೆ ಸಾಕಷ್ಟು ಸ್ಥಳಾವಕಾಶ ಇಲ್ಲದೆ ಅಲ್ಲಿ ಒಳಗೆ ಹೋಗುವವರಿಗೂ ಕೂಡ ಇದು ಬಹಳ ತೊಂದರೆ ಆಗ್ತಾಯಿದೆ. ಈ ಬಗ್ಗೆ ನಗರಸಭೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿ ಸುಸಜ್ಜಿತವಾಗಿ ಮೀನು ಮಾರುಕಟ್ಟೆಯನ್ನು ಮಾಡಿಕೊಡಬೇಕು ಅಂತ ಸಾರ್ವಜನಿಕರ ಪರವಾಗಿ ನಾನು ವಿನಂತಿಯನ್ನು ಮಾಡ್ತೇನೆ. ಜೋಕ್ಲಿನ ಪುಷ್ಟಿದ ಇಚಾರುಡು ಸೆಪ್ಟೆಂಬರ್ಡ್ ಪೋಷಣ್ ತಿಂಗಳು ಆಚರಣೆ ನಡೆತೊಂದುಂಡು. ವಲಯ ಮಟ್ಟದ ಕಾರ್ಯಕ್ರಮ ಕುಡ್ಲದ ಎಜೆ ಆಸ್ಪತ್ರೆದ ಜತೆ ಸೇರಿಗೆಡು ಕದ್ರಡ್ ನಡೆತುಂಡು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪೊಂಜೋ ಬೊಕ ಜೋಕ್ಲೆನ ಅಭಿವೃದ್ಧಿ ಇಲಾಖೆ ಬೊಕ ಶಿಶು ಅಭಿವೃದ್ಧಿ ಯೋಜನೆ ಕುಡ್ಲದ ನಿಲೆಟ್ ಜೋಕ್ಲೆನ ಪುಷ್ಟಿದ ಇಚಾರುಡು ಪೋಷಣ್ ತಿಂಗಳು ಆಚರಣೆ ನಡೆತೊಂದುಂಡು. ಸೆಪ್ಟೆಂಬರ್ ತಿಂಗಳನ್ನು ಪೋಷಣ್ ತಿಂಗಳು ಆಚರಣೆ ಆದ ದಿವನ್ನೆಡ್ದವರ ವಲಯ ಮಟ್ಟದ ಕಾರ್ಯಕ್ರಮ ಕದ್ರಡ್ದಿದ್ದಿತ್ತೆರ. ಕದ್ರ ವಲಯದ ಮೇಲಿಚಾರತುವನ್ನು ಶ್ರೀಮತಿ ಸಾಕು ಮಾತ್ರನ್ನು ಎತ್ಕೊಂಡು ಸುರುತ ಪಾತ್ರ ಪಂಡಿರ ಎಜೆ ಆಸ್ಪತ್ರೆದ ಜತೆ ಸೇರಿಗೆಡೆ ಈ ಕಾರ್ಯಕ್ರಮ ನಡಪಾದಿತ್ತದ. ಪೊಂಜೋಲಿಗ ಪುಷ್ಟಿದಂಶ ಉಪ್ಪುನ ತೆನಸ್ಲೆನ ಬಗೆಟ್ ತಿಳುವಳಿಕೆ ಕೊರ್ಪನ ಬೊಕ ಆರೋಗ್ಯ ಪರೀಕ್ಷೆದ ಶಿಬಿರದಿದ್ದಿತ್ತೆರ. ಜೋಕುಲು ಅಲಿಬಚ್ಚುನೇಕ ಮುಖ್ಯ ಕಾರಣ ಜೋಕ್ಲೆ ಕೊರ್ಪನ ತೆನಸಾದಿತ್ತದ 5 ವರ್ಷದ ಉಲೈದ ಜೋಕ್ಲೆಗೆ ಸಮಸ್ಯೆ ಒಪ್ಪುಂಡು ಅಂಚದ ಜೋಕ್ಲೆಗೆ ವಾ ರೀತಿದ ತೆನಸು ಕೊರಡೊಂದು ಪುಷ್ಟಿದ ತೆನಸು ಪ್ರದರ್ಶನ ಮಲ್ತದ ಇವರ ಕೊರಿಯರು. ಎಜೆ ಆಸ್ಪತ್ರೆ ಸಮುದಾಯ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರ ಡಾಕ್ಟರ್ ಸಂಜೀವ ಬಡಿಗೇರ್ ಇವರ ವೈನ ಮಾಹಿತಿ ಕೊರಿಯರ. ಸೆಪ್ಟೆಂಬರ್ 1-30 ಪೋಷಣ್ ತಿಂಗಳು ಆಚರಣೆ ಜಿಲ್ಲೆದವ್ರು ಮಿಡ್ ನಡ್ತೊಂದುಂಡು. ಈ ತಿಟ್ಟಿಡ ವಲಯ ಮಟ್ಟದ್ದು ಜಿಲ್ಲಾ ಮಟ್ಟ ಮುಟ್ಟ ಇಸೇಸ ಕಾರ್ಯಕ್ರಮಲೆಂದು ಒಂದುಂಡು. ವಲಯ ಮಟ್ಟದ ಕಾರ್ಯಕ್ರಮ ಅದಾನಿ ಫೌಂಡೇಶನ್ದ ಪ್ರೇಮ ಬೊಕ್ಕ ಕುಡ್ಲನಗರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ವೇತಾ ಎಸ್ ಸಭೆಟಿತ್ತಿನ ಪುಂಜೊಲೆಗೆ ಈ ಬಗೆಟ್ ಮಾಹಿತಿ ಕೊರಿಯರ. ಕಾರ್ಯಕ್ರಮ ಜೋಕ್ಲೆನ ಪುಷ್ಟಿದ ತನಸದ ಒಟ್ಟುಗ ಪೆಡ್ಲು ಬೊಕ ಜೋಕ್ಲೆನ ಆರೋಗ್ಯ ಪರೀಕ್ಷೆದ ಶಿಬಿರಲ ನಡಪಾಯಿರ. ಕದ್ರ ವಲಯದ ಪಾಕಜನ ಅಪ್ಪೆಲ್ಲು ಬೊಕ ಜೋಕುಲು ಶಿಬಿರದ ಪ್ರಯೋಜನದೆ ತೊಂಡೆರ. ಬಯಕೆ ಜೋಕ್ಲೆಗೆ ನುಪ್ಪು ಕೊರ್ಪುನ ಸಾಧಾರಣ ಬೊಕ ಕಮ್ಮಿ ತೂಕದ ಜೋಕ್ಲಿಗೆ ಪ್ರೋಟೀನ್ ಪೌಡರ್ ಪಟ್ಟುನ ಪುಷ್ಟಿದ ತೆನಸು ತಯಾರು ಮಲ್ತ ಕನತಿನ ಮಾತಾ ಪುಂಜೊಲೆಗೆ ಬೊಕ ಕಾರ್ಯಕರ್ತೆರೆಗೆ ಇನಮ್ ಕೊರ್ಪುನ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಈ ಪೊರ್ತುಡು ನಡೆತಂಡ. ಡಾಕ್ಟರ್ ಆಯಿಷಾ ಅಪ್ಪೆಲ್ಲಿನ ಆರೋಗ್ಯ ಬೊಕ ವಿಚಾರಣೆ ಬಗೆಟ್ ಬೊಕ ಡಾಕ್ಟರ್ ಕಾವ್ಯಾಂಜಲಿ ಜೋಕ್ಲೆನ ಪೋಷಣೆ ಬಗೆಟ್ ಮಾಹಿತಿ ಕಾರ್ಯಕರ ನಡಪಾದು ಕುರಿಯರ. ಎಜೆ ಸಮುದಾಯ ಆಸ್ಪತ್ರೆ ವೈದ್ಯಕೀಯ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಮರಿಯಾ ನೆಲ್ಲಿಯಾನಿಲ್, ಎಜೆ ಆಸ್ಪತ್ರೆದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಪೃಥ್ವಿರಾಜ್, ನಗರ ಯೋಜನೆ ಹಿರಿಯ ಮೇಲ್ವಿಚಾರತುವನ್ನು ಶ್ರೀಮತಿ ಪೂರ್ಣಿಮಾ, ಮೇಲ್ವಿಚಾರತುವನ್ನು ಅನುಪಮಾ KS, ಅನುಪಮಾ C ಬೊಕ ಸಿಂಧು KB ಕಾರ್ಯಕ್ರಮಟ್ಟು ಪಾಲ್ದೊಂಡೆರ. ವಿಶಾಲಾಕ್ಷಿ ಪಲನೀರ್ ಸೊಲ್ಮೆ ಸಂದಾಯರ. ನಾವು ಸರ್ಕಾರದೊಟ್ಟಿಗೆ ಹಾಗೂ ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯೊಂದಿಗೆ ಕೈ ಜೋಡಿಸಿ ನಾವು ಕೆಲಸ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಮತ್ತು ನಮ್ಮಿಂದ ಕೈಲಾದಷ್ಟು ಅವರಿಗೆ ಸಹಾಯವನ್ನು ಕೂಡ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಸೊ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕೂಡ ನಾವು ಇಲ್ಲಿ ಸೇರ್ತಕ್ಕಂತಹ ತಾಯಂದಿರಿಗೂ ಕೂಡ ನನ್ನ ಒಂದೇ ವಿನಂತಿ ಏನಂತಂದರೆ, ನಿಮ್ಮಲ್ಲಿ ಯಾವುದಾದರೂ ಮಗು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದರೆ ದಯವಿಟ್ಟು ನಮ್ಮ ಸೆಂಟರಿಗೆ ಕರೆದುಕೊಂಡು ಬಂದರೆ ನಮ್ಮಲ್ಲಿ ಮಕ್ಕಳ ತಜ್ಞರಿದ್ದಾರೆ, ಪಿಡಿಯಾಟ್ರಿಷಿಯನ್ಸ್ ಇದ್ದಾರೆ. ಓಕೆ, ಇಲ್ಲಿ ನಾವು ಅದನ್ನು ಸರಿಯಾಗಿ ಪರೀಕ್ಷೆ ಮಾಡಿ ಮತ್ತೇನಾದರೂ ಹೆಚ್ಚಿನ ಚಿಕಿತ್ಸೆ ಬೇಕಿದ್ರೆ ಮತ್ತೆ ನಮ್ಮ ಹಾಸ್ಪಿಟಲಲ್ಲಿ ನಾವು ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೇವೆ. ಈಗ ಸಮತೋಲಿತ ಆಹಾರ ಅಂತ ಹೇಳುವಾಗ ನಾವು ನಮ್ಮ ದಿನನಿತ್ಯ ಆಹಾರದಲ್ಲಿ ಸೇರಿಸುವಾಗ ಸಮತೋಲಿತ ಆಹಾರ ಇರಬೇಕು, ಹೌದಲ್ವಾ? ಸಮತೋಲಿತ ಆಹಾರ ಅಂದ್ರೆ ಏನು? ಪ್ರೋಟೀನ್, ಕ್ಯಾಲ್ಸಿಯಂ, ವಿಟಮಿನ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ನೀರು ಎಲ್ಲ ಕೂಡ ಬರುತ್ತೆ, ಹೌದಲ್ವಾ? ಹಾಗಾಗಿ ನೀವು ಈ ಪಿಕ್ಚರನ್ನು ನೋಡ್ಬೋದು, ಸ್ವಲ್ಪ ಅರ್ಥ ಮಾಡಿಕೊಳ್ಬೋದು. ಫಸ್ಟಿಗೆ ಬೆಳಿಗ್ಗೆ ಎದ್ದ ಕೂಡಲೇ ನಾವೇನು ಮಾಡಬೇಕು? ನೀರನ್ನು ಕುಡಿಯಲೇಬೇಕು. ಅರ್ಥ ಇದಲ್ಲ? ನಮ್ಮ ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದರೆ ಮಾತ್ರ ನಾವು ಹೆಲ್ದಿಯಾಗಿ ಇರ್ತೇವೆ ಅಂತ ಏನು ಡೌಟೇ ಇಲ್ಲ, ಹೌದಲ್ವಾ? ನಾವು ನೀರು ಕುಡಿತೇವೆಯಾ? ಎಸ್ಪೆಷಲ್ ಆಗಿ ಹೆಂಗಸಲ್ಲಿ ಭಾರಿ ಕಷ್ಟ ಅಲ್ಲ? ನಾವು ಹೇಳ್ತೇವೆ ನೀರು ಕುಡಿಬೇಕು, ನೀರು ಕುಡಿದ್ರೆ ತುಂಬ ಒಳ್ಳೆಯದು ಅಂತ. ನಾವಾದರೆ ಸಂಪೂರ್ಣವಾದ ಕಾರ್ಯಕ್ರಮವಾಗಿ ಇವತ್ತು ಮೂಡಿ ಬಂದಿದೆ.
ನಾವು ವಿವಿಧ ಹಂತಗಳಲ್ಲಿ ಈ ಪೋಷಣ ಮಾಸಾಚರಣೆ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡ್ತಾ ಬಂದಿದ್ದೇವೆ. ಇದರ ವೈಶಿಷ್ಟ್ಯತೆ ಏನು ಹೇಳಿದರೆ, ಸಾಧಾರಣ ಜೂನ್ ಜುಲೈ ತಿಂಗಳಿಂದ ಈ ಪ್ರಕೃತಿ ಆಧಾರಿತ ಕೃಷಿ ಚಟುವಟಿಕೆಗಳನ್ನೆಲ್ಲ ಪೂರೈಸಿಕೊಂಡು ಈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ತಿಂಗಳಲ್ಲಿ ಪ್ರಕೃತಿಯು ಸಂಪದ್ಭರಿತವಾಗಿ ನಮ್ಮ ಮಾನವನ ದೇಹಕ್ಕೆ ಬೇಕಾದಂತಹ ಎಲ್ಲ ಒಂದು ಸಂಪದ್ಭರಿತವಾದಂತಹ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಒದಗಿಸುವಂತಹ ಈ ಸಮಯದಲ್ಲಿ ನಾವು ಈ ಪೋಷಣ ಮಾಸಾಚರಣೆಯನ್ನು ಆಚರಿಸ್ತಾ ಬಂದಿದ್ದೇವೆ. ಯಾಕಂದ್ರೆ ನಾವು ಇತ್ತೀಚಿನ ಈ ಆಧುನಿಕತೆಗೆ ಮಾರು ಹೋಗಿ ನಾವು ನಮ್ಮ ನೈಜತೆಯನ್ನು ಮರೆತು ಹೋಗ್ತಾ ಇದ್ದೇವೆ. ಒರ್ಮ ಜೋಕುಲಿತ್ತಿನ ಸರ್ಕಾರಿ ಶಾಲೆಗೆ ಹೊಸ ಮುಖ್ಯ ಶಿಕ್ಷಕಿ ಗೀತಾ ಜುಡಿತ್ ಸಾಲ್ದಾನ ಬತ್ತಿನ ಒಂಜಿ ತಿಂಗೊಳ್ಡೆ ಶಾಲೆದ ಸ್ಥಿತಿಗತಿಯೇ ಬದಲಾತಂಡ. ಶಾಲೆಗೆ ಪೋವಂದೆ ಇಲ್ಲಡೆ ಇತ್ತಿನ ಜೋಕ್ಲೆ ನಾಡ್ದು ಶಾಲೆಗೆ ಸೇರ್ಸಾವನ್ನ ಪ್ರಯತ್ನ ಮಲ್ತೊಂದುಲ್ಲೆರ. ಇತ್ತೆ ಆ ಬಗೆಟ್ ಒಂಜಿ ಬರದೆ. ಬೋಳರದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಗೆ ಹೊಸ ಮುಖ್ಯ ಟೀಚರಾದ ಗೀತಾ ಜುಡಿತ್ ಸಾಲ್ದನ ಬತ್ತದು ಒಂಜಿ ತಿಂಗೊಳ್ಡೆ ಶಾಲೆದ ಸ್ಥಿತಿಗತಿಯೇ ಬದಲಾದ ಪೋತುಂಡು. ಬೀಗ ಊರಿನ ಸ್ಥಿತಿಟಿತ್ತಿನ ಶಾಲೆಡ್ ಒರ್ಮ ಜೋಕುಲಿತ್ತ ಜೋಕ್ಲೆನ ಒಟ್ಟುಗು ಸೇರೊಂದು ನಲಿತೊಂದು ಪಾಠ ಮಲ್ತೊಂದು ಶಾಲೆಡ್ ಮಲ್ಲ ಬದಲಾವಣೆಗೆ ಕಾರಣ ಆತಿರು ಹೊಸ ಮುಖ್ಯ ಟೀಚರ್. ಶಿಕ್ಷಣಾಧಿಕಾರಿಯರ್ನ ಆಫೀಸ್ದ ಬರೆಟೆ ಶಾಲೆ ಇತ್ತಂಡಲ ಶಾಲೆ ಮುಚ್ಚಿನ ಹಂತೋಗು ಪೋತುಂಡು. ಆಗಸ್ಟ್ 31 ಮುಟ್ಟದ ದಾಖಲೆ ಪ್ರಕಾರ ಈ ಶಾಲೆಡ್ ದಾಖಲಾಯಿನ ಜೋಕ್ಲೆನ ಸಂಖ್ಯೆ ಒರ್ಮ ಬೊಕ್ಕ ಶಾಲೆಗೆ ಬರೊಂದಿತ್ತಿನಕ್ಲು ಐನಾಜಿ ಮಾತ್ರ. ಆಣ ಸೆಪ್ಟೆಂಬರ್ 1 ಈ ಶಾಲೆಗೆ ಪ್ರಭಾರ ಮುಖ್ಯ ಟೀಚರಾದ ಜುಡಿತ್ ಸಾಲ್ದನ ಬತ್ತಿನಿಡ್ದ ಬೊಕ್ಕ ಭಾರಿ ಬದಲಾವಣೆ ಆತಂಡು. ಬೋಳರದ ಸುತ್ತಮುತ್ತಡು ಶಾಲೆಗೆ ಪೋವಂದೆ ಗೊಬ್ಬಂದಿತ್ತಿನ ಜೋಕ್ಲೆನ ಶಾಲೆಗೆ ತೊಂದು ಬರ್ಪನ ಪ್ರಯತ್ನ ಟೀಚರ್ ಮಲ್ದೇರ. ಈ ಬಗೆಟ್ ಟೀಚರ್ ಗೀತಾ ಜುಡಿತ್ ಸಾಲ್ದನ ದಾನಿ ಪನ್ಪಿರಕೇನ್ಲೆ. ಮೀನದ ಕಾರ್ಖಾನೆಡ್ ಕೆಲಸ ಮಲ್ತೊಂದಿತ್ತಿನ ವಲಸೆ ಕಾರ್ಮಿಕರನ್ನ ಜೋಕ್ಲೆನ ಎಂಚಾಂಡಲ ಮನಸ್ಸು ಒಯ್ತದ ಈ ಶಾಲೆಗೆ ಸೇರ್ಸಾದಿರ. ಜೋಕ್ಲೆಗೆ ಹೊಸ ದುಸ್ತು ಬೂಕು ವಾಟರ್ ಕ್ಯಾನ್ ಸೇರ್ನಂಚ ದಾನಿಲೆಡ್ದು ವ್ಯವಸ್ಥೆ ಮಲ್ದೇರ. ಅಕ್ಷರ ದಾಸ ಹೊಡೆದು ಜೋಕ್ಲೆಗೆ ಮಧ್ಯಾಹ್ನದ ಬೆಚ್ಚ ಮನಸ್ಸು ವ್ಯವಸ್ಥೆಲ ಮಲ್ದೇರ. ಆಣ ಜೋಕ್ಲೆಗೆ ಯೂನಿಫಾರ್ಮ್ ಜೋಡು ಸೇರ್ನಂಚ ಮೂಲ ಸೌಕರ್ಯದ ಅಗತ್ಯ ಉಂಡು. ಅಂಚಾದ ಟೀಚರ್ ಗೀತಾ ಜುಡಿತ್ ಸಾಲ್ದನ ದಾನಿಲೆನ ಸಹಾಯಕೇಂದಿರ. ಆರು ಶಾಲೆಗೆ ಪೊಗ್ಗುನ 14 ದಿನೊಟ್ಟೆ ಭಾರಿ ಬದಲಾವಣೆ ಆತಂಡ. ಜೋಕ್ಲೆನ ಬರವುದ ಬಗೆಟ್ ಭಾರಿ ಕಾಳಜಿ ದಿವನ್ನಾರು ಒವ್ವೇ ಜೋಕ್ಲು ಬರವುಡ್ದು ಮೋಸಪೊಯರೆ ಬಲ್ಲಿಂದ ಮಲ್ಲ ಹಸೆ ದಿವಂದೇರ. ಅಂಚಾದ ನಾಡದು ಜೋಕ್ಲೆನ ಶಾಲೆಗೆ ಸೇರ್ಸಾದ ಬರವು ಕಲ್ಪವನ ಕೆಲಸವನ್ನು ಪ್ರೀತಿಡು ಮಲ್ತೊಂದುಲ್ಲೇರ. ಗೀತಾ ಜುಡಿತ್ ಸಾಲ್ದನ ಟೀಚರ್ನ ಬರವುದ ಕಾಳಜಿಗೆ ದಾನಿಲು ಕೈ ಜೋಡ್ಸಾಂಡ ಜೋಕ್ಲೆನ ಬಗೆಟ್ ಇಲ್ಲಲ್ದಕ್ಲು ಕಾಳಜಿ ದತನುಂಡ ಅವ್ಯೇತು ಜೋಕ್ಲೆನ ಭವಿಷ್ಯ ಬೆಳಗುನ ಇಟ್ಟು ಸಂಶಯ ಇಜ್ಜಿ. ತಂದೆ ತಾಯಿರು ಕೆಲಸಕ್ಕೆ ಹೋಗುವಾಗ ಈ ಮಕ್ಕಳನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ. ಈ ಮಕ್ಕಳಲ್ಲಿ ಆಟ ಆಡಿಕೊಂಡು ಅಲ್ಲೆಲ್ಲ ಇದ್ದದ್ದು ನನಗೆ ಬಹಳ ಕಂಡಿತು. ಸುಮಾರು ದಿನಗಳಿಂದ ಅವರ ಹಿಂದೆ ಓಡಾಡಿದ್ದೇನೆ. ನಾನು ಸುಮಾರು ದಿನಗಳಿಂದ ಅವರ ಹಿಂದೆ ಬಿದ್ದಿದ್ದೇನೆ. ನನ್ನನ್ನು ಅವರ ತಂದೆ ತಾಯಿರು ಇವರು ಯಾರೂ ಕೇರ್ ಮಾಡಲಿಲ್ಲ. ಅಂದರೆ ನಾವು ಹೊಸ ವ್ಯಕ್ತಿಗಳಲ್ಲ, ಅವರಿಗೆ ಪರಿಚಯ ಇಲ್ಲ. ನಾನು ಅವರಿಗೆ ಶಾಲೆಗೆ ಬನ್ನಿ, ನಾನು ಶಾಲೆ ಕಳಿಸ್ತೇನೆ, ಓದಿಸ್ತೇನೆ ಹೇಳಿದ್ರು ನನ್ನನ್ನು ಯಾರು ಒಂದು ಕವಡೆ ಕಾಸಿನಷ್ಟು ನನಗೆ ಅವರು ರೆಸ್ಪೆಕ್ಟು ಕೊಡಲಿಲ್ಲ. ಏನು ರೆಸ್ಪೆಕ್ಟ್ ಅಲ್ಲ, ನನ್ನನ್ನು ಅವರು ಗಣನೆಗೆ ತಗೊಳ್ಳಿಲ್ಲ. ಮತ್ತು ನಾನು ಒಂದು ಸ್ವಲ್ಪ ಬೇರೆ ವ್ಯವಸ್ಥೆ ಮಾಡಿದೆ. ಅವರ ಮೇಲಾಧಿಕಾರಿಗಳು ಅವರು ಯಾರಿಗೆಲ್ಲ ಕೆಲಸ ಕೊಟ್ಟಿದ್ದಾರೆ ಅವರನ್ನೆಲ್ಲ ಒಂದು ವಿಶ್ವಾಸಕ್ಕೆ ತಗೊಂಡು ಅವರಿಗೆಲ್ಲ ನಾನು ವಿಚಾರ ಹೇಳಿ, ಇವರಿಗೆ ಮಕ್ಕಳು ನಿಮ್ಮ ಕೆಲಸ ಕೊಟ್ಟಿದ್ದೀರಿ, ಅವರಿಗೆ ಸಹ ಮಕ್ಕಳಿಗೆ ನಾನು ಕಲಿಸ್ತೇನೆ, ನಮ್ಮ ಪಕ್ಕದಲ್ಲಿ ಶಾಲೆ ಇದೆ, ನೀವು ಬನ್ನಿ, ನೀವು ಒಂದು ಚೂರು ಅವರಿಗೆ ಎಲ್ಲ ಹೇಳಿ ಅಂತ ಹೇಳಿದಾಗ ಆ ಓನರ್ ಆಯಿತು ಮೇಡಮ್ ನಾವು ಅವರಿಗೆ ಹೇಳ್ತೇವೆ ಅಂತೇಳಿ ಹೇಳಿಟ್ಟು ನನಗೆ ಅಲ್ಲಿ ಆ ಎಲ್ಲರನ್ನು ಕರೆಸಿ ಮೀಟಿಂಗ್ ಮಾಡಲಿಕ್ಕೆ
ಒಂದೆರಡು ಮೀಟಿಂಗ್ ಮಾಡಿ ಅವಕಾಶ ಕೊಟ್ಟರು ಆ ಓನರ್. ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ಈ ಒಂದು ಮಾಧ್ಯಮದ ಮೂಲಕ. ಆ್ಯಸ್ ಎ ಶಿಕ್ಷಕಿಯಾಗಿ ಆ ಮಕ್ಕಳಿಗೂ ಶಿಕ್ಷಣ ಸಿಗಬೇಕು ಅಂತ ನನ್ನ ಆಸೆ ಸರ್. ನಿಮ್ಮ ಮಾಧ್ಯಮದ ಮುಖಾಂತರ ಇದೆಲ್ಲ ಅಧಿಕಾರಿ ವರ್ಗದವರಿಗೆ ಹೋಗಿ ಆ ಮಕ್ಕಳಿಗೆಲ್ಲರಿಗೂ ಶಿಕ್ಷಣ ಆಗಬೇಕು. ಮಾತ್ರವಲ್ಲ, ದಾನಿಗಳು ತುಂಬ ಜನ ಇದ್ದಾರೆ. ಎಲ್ಲ ದಾನಿಗಳು ನಮ್ಮ ಶಾಲೆಗೆ ಸಹಕರಿಸಬೇಕು. ಈ ಶಾಲೆಯಲ್ಲಿ ಕಲಿತು ಹೋದಂಥ ತುಂಬ ವರ್ಷಗಳ ಹಿಂದಿನ ಓಲ್ಡ್ ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲರೂ ಬರಬೇಕು. ಈ ಶಾಲೆಯನ್ನು ಮತ್ತೆ ಕಟ್ಟಬೇಕು, ಈ ಶಾಲೆ ಬಾಳಿ ಬೆಳಗಬೇಕು ಎಂದು ನನ್ನ ಆಸೆ. ಎಲ್ಲರ ಸಹಕಾರದಿಂದ ಈ ಮಕ್ಕಳಿಗೆ ಭವಿಷ್ಯ, ಈ ಮಕ್ಕಳದು ಉಜ್ವಲ ಭವಿಷ್ಯಕ್ಕೆ ನಾವೆಲ್ಲರೂ ಕಾರಣ. ಬಲಿಚಕ್ರವರ್ತಿ ಅರ್ತಿ ಪಿಡ್ತಿಡು ತರ್ಕೊನ್ನ ತುಳುವಪ್ಪೆ ಮಟ್ಟೆಲು ತುಳುನಾಡಿಗೆ ಅಡ್ಡಬೂರುಡು ಅಪ್ಪೆ ಭಾರತಿಗೆ ತರೆ ತಗ್ಗಾವುಡುಂದು ತುಳು ಜನಪದ ವಿದ್ವಾಂಸರು ದಯಾನಂದ ಕತ್ತಲ್ ಸಾರ್ಪಂತೆರ ಅಮ್ಮುಂಜೆ ಕೆಸರ್ದ ಕಂಡುಡು ಕುಸಲ್ದ ಗುಬ್ಬುಲೆಡ್ ಆರು ಮುಗಿತಲದ ಉಪನ್ಯಾಸ ಕೊರಿಯರು. ಬಂಟ್ವಾಳ ತಾಲೂಕದ ವೀರಯೋಧ ಯಾದವ ಫ್ರೆಂಡ್ಸ್ ಅಮ್ಮುಂಜೆ ವೀರಯೋಧ ಯಾದವ ಫ್ರೆಂಡ್ಸ್ ಮಹಿಳಾ ಘಟಕದ ನೆಲೆಟ್ ವಿನಾಯಕ ಜನಾರ್ದನ ದೇವಸ್ಥಾನ ಅಮ್ಮುಂಜೆ ಬೊಕ ಸೋಮನಾಥೇಶ್ವರ ದೇವಸ್ಥಾನ ಅಮ್ಮುಂಜೆ ಜತೆ ಸಿರಿಗೇಡ ಐತಾರ ಸೋಮನಾಥೇಶ್ವರ ದೇವಸ್ಥಾನದ ಎದುರದ ಕಂಡುಡು ನಡೆದಿನ ಕೆಸರ್ದ ಕಂಡುಡು ಕುಸಲ್ದ ಗುಬ್ಬುಲು ಬಲೆ ಕೆಸರಡು ಗುಬ್ಬುಗ ಕಾರ್ಯಕ್ರಮಟು ಮುಗಿತಲ ಬೊಕ ಇನಾಮು ಪಟ್ಟುನ ಲೇಸ ನಡೆತಂಡ ಮಾಸ್ಟರ್ ಬೊಕ ಸಲಹೆಗಾರರು ಹರೀಶ್ ರಾವ್ ಮಾತ್ರ ಎಲ್ಲ ಎತ್ಕೊಂಡ್ಯಾರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ದುಂಬುದ ಗುರುಕಾರ್ಯರ ದಯಾನಂದ ಕತ್ತಲ್ ಸಾರ್ ಮುಗಿತಲದ ಉಪನ್ಯಾಸ ಕೊಡ್ದು ಬಲಿ ಚಕ್ರವರ್ತಿಗ ರಾಜಲೆಕ್ಕ ಪಾತಾಳೋಡು ಬದುಕುನ ಮಾತಾ ಸವಲತ್ತಿತ್ತನಲ ಅವು ಇಂಕು ಊಲ ಬುಡ್ಚಿಂದು ಅರ್ತಿ ಬಿಡ್ತಿಡು ತುಳುವಪ್ಪೆನ ಮಟ್ಟೆಲ ಒಂದು ಪಂಡೆನ ಅಂಚಿನ ಅಪ್ಪೆ ಮಗ ನಮಸ್ಕಾರ ಮಲ್ಪುನ ಗುರು ಹಿರಿಯರಿಗೆ ತರೆ ತಗ್ಗಾವನ ಬೆನ್ನಿ ಬೇಲೆ ಮಲ್ಪುನ ಮಾಮಲ್ಲ ಕಾರಣಿಕದ ತುಳುವಪ್ಪೆಗೆ ಈ ನಾಡಿಗೆ ಅಡ್ಡಬೂರುಡು ಅಪ್ಪೆ ಭಾರತಿಗೆ ತರೆ ತಗ್ಗಾವುಡು ಅಂಚಿನ ಪೊರ್ಲ ಗಂಟದ ಕಾರ್ಯಕ್ರಮವನ್ನು ಮುಲ್ಪದಿ ಒಂದೆರ ಸೊಲ್ಮೆ ಸಂದಾವೆಂದು ಪಂಡೆರ. ಜನಾರ್ದನ ಶೆಟ್ಟಿಗಾರ ನೆಂಪುಡಾರ ನಮಗೆ ಎಂಪಿ ರಾಜೇಶ್ ಬದಕೈನ ವಿದ್ಯಾನಿಧಿ ಬೊಕ್ಕ ಆರೋಗ್ಯ ನಿಧಿನ ಈ ಪೊಟ್ಟುಡು ಬಿನ್ನೆರು ಜೋಕ್ಲಿಗೆ ಪಟ್ಟದು ಎಡ್ಡೆಪ್ಪು ಬಯಕೆರ ಕೆಸರ್ದ ಕಂಡುಡು ಗೊಬ್ಬುದ ಕೂಟುಗು ಕಂಡ ಅದ ಮಲ್ಪುನ ಸೇರ್ದು ಬೆರಿತಾಂಗು ಕೊರ್ನಕ್ಲಿಗೆ ಮರಿಯದಿ ಮಲ್ತೆರ ಕೆಸರಡು ಕುಸಲ್ದ ಗುಬ್ಬುಲೆನ ಪಂತುಡು ಗೆಂದಿನಕ್ಲಿಗೆ ನಾಮ್ಲೆನ್ ಪಟ್ಟಿಯರ. ವಿನಾಯಕ ಜನಾರ್ದನ ದೇವಸ್ಥಾನದ ಆಡಳಿತ ಮುಕ್ತೇಸರರ ನಾಗೇಶ್ ರಾವ್ ಗುರ್ಕರ್ಮೆ ವಹಿಸ್ತಿದ್ದರ. ಸೋಮಶೇಖರ ಶೆಟ್ಟಿ ಅಮ್ಮುಂಜೆಗುತ್ತು ಸೋಮನಾಥೇಶ್ವರ ದೇವಸ್ಥಾನಡು ಪ್ರಧಾನ ಪೂಜೆ ಮಲ್ಪುನ ನರೇಂದ್ರ ಭಟ್ ಗೊಬ್ಬುದ ಕೂಟುಗು ಕಾರ್ಯಕ್ರಮ ಸುಧಾರ್ತೆ ಕೊರ್ನಕ್ಲಾಯ್ನ ಸತೀಶ್ ಪೊಸಮಾರ್ ಅಶ್ವಿತ್ ಬೊಟ್ಟು ದಿನೇಶ್ ಟೈಲರ್ ಅಮ್ಮುಂಜೆ ಗ್ರಾಮ ಪಂಚಾಯತ್ ಒತ್ತು ಗುರ್ಕಾರ್ಯರ ರಾಧಾಕೃಷ್ಣ ತಂತ್ರಿ ಕೊಳಲಿ ವ್ಯವಸಾಯ ಸಹಕಾರಿ ಸಂಘದ ನಿರ್ದೇಶಕರ ಡಿ.ಎ. ಅಬೂಬಕರ್ ವಿನಾಯಕ ಫ್ರೆಂಡ್ಸ್ ಕ್ಲಬ್ದ ನಾರಾಯಣ ಮಂಟಮೆ ಅಮ್ಮುಂಜೆ ಬಿಲ್ಲವ ಸಂಘದ ಗುರ್ಕಾರ್ಯರು ಉಮೇಶ್ ಬಾರಿಂಜೆ ಹೇಮಲತಾ ಎನ್ ರಾವ್ ವಿಜಯಲಕ್ಷ್ಮಿ ಬಳ್ಳಾಲ್ ಚೇತನ್ ಎಸ್ ರಾವ್ ವೀರಯೋಧ ಯಾದವ ಫ್ರೆಂಡ್ಸ್ದ ಗುರ್ಕಾರ್ಯರು ಉದಯಕ್ಕೆ ಪ್ರಧಾನ ಕಾರ್ಯಂತರ ನಿಶಾಂತ್ ಬೊಕ ಮಹಿಳಾ ಘಟಕದ ಪದಾಧಿಕಾರಿಗಳು ಪಂಚಾಯತ್ ಸದಸ್ಯರು ಆಶಾ ಕಾರ್ಯಕರ್ತರು ಪಾಲ್ಗೊಂಡರ. ಜನಾರ್ದನ ಅಮ್ಮುಂಜೆ ಕಾರ್ಯಕ್ರಮ ಸುಧಾರ್ತೆರ. ಓಲು ನಾಗನಡೆ ಬಲಿಪಬಾಯಿ ಸರ್ಪಮಂಡೆ ಪಂಚವರ್ಣದ ಪುಂಚದ ಮಣ್ಣು ತುಂಬಿನಂಚಿತ್ತನ ಭೂಮಿಗೆ ಪೆದ್ದಿನಂಚಿತ್ತನ ಅಪ್ಪೆಮ್ಮಗೆ ಸಂಸ್ಕಾರ ಕೊರ್ಪುನಂಚಿತ್ತನ ಗುರುಕಿಲೆಗೆ ಋಣಿಯಾಪುನಂಚಿತ್ತನ ಕಲ್ಲು ತುಯ್ನಲ್ಪ ಪೂಪಾಡ್ನಂಚಿತ್ತನ ಸಾನ ತುಯ್ನಲ್ಪ ಅಡ್ಡಬೂರ್ನಂಚಿತ್ತನ ಹಿರಿಯಾಕಿಲೆಗೆ ತರೆತಗ್ಗಾವುನಂಚಿತ್ತಿನ ಬೆನ್ನಿ ಬೇಲೆ ಕಂಜಿ ಕೈ ಕಂಜಿ ಬುಲೆಸೆಲೆ ಭಾಗ್ಯದಂಚಿ ತರೆತಗ್ಗಾದ ನಡಪುನಂಚಿತ್ತಿನ ತುಳುವ ಮನ್ನಡದ ಮಿಗಿಲಾಯಿನಂಚಿತ್ತಿನ ಒವೇ ಸ್ಥಾನ ಎಂಕೆ ಬೊಡ್ಚಿ ಬಂಡಿನಂಚಿತ್ತನ ಮಾಮಲ್ಲ ಕಾರ್ಣಿಕದ ತುಳುವ ನೆಲಕ್ಕೆ ನಮ್ಮ ಮಾತಿರಲ ನೀಟಪ್ಪ ಅಡ್ಡಬೂರುಡು ತುಳುವಪ್ಪೆಗೆ ನಮ್ಮ ಅಡ್ಡಬೂರುಡು ಬಂದುಳೆ ಆಲೋಚನೆ ಮಲ್ಪಡು ಕಾಶ್ಮೀರದ್ದು ಕನ್ಯಾಕುಮಾರಿ ವರೆಮುಟ್ಟ ಅಪ್ಪೆ ಭಾರತಿನ ಮಟ್ಟೆಲ್ಡು ಎಂಚೆಂಚಿನ ಸಾಧಕೆರು ಇನಿತ ದಿನ ಪುಟ್ಟದು ಬಳತದು ಮಲ್ಲಾದು ಲೋಕಗು ಕೊರ್ನಂಚಿತ್ತನ ಕೊಡುಗಲಿನ ನಮ್ಮ ತುಯ್ಯಂದಂಡ ಜಗತ್ತದ ದೇವರೆ ಕೋಣೆ ಭಾರತ ಭಾರತದ ದೇವರೆ ಕೋಣೆ ತುಳುವ ನೆಲ ಅಂದು ಬಂಡ ತಪ್ಪ ಒಂದು ಅಪ್ಪೆ ಭಾರತಿಗೆ ನಮ್ಮ ತರೆ ತಗ್ಗಾವಡು ನಮ್ಮ ಇತ್ಯದ ಜಗತ್ತು ಅಜ ತತ್ತೊಂದುಂಡ ಯುವ ಪೀಳಿಗೆ ಒಂಜಿ ಸಂಸ್ಕೃತಿದ ವಿಮುಖರ ಒಂದುಳ್ಳೆರ ಪಣುಪುನಂಚಿತ್ತಿನ ಸಂಕಲ್ಪ ಸಂಚಾಲ ಬತ್ತನಂಚಿತ್ತಿನ ಸಂದರ್ಭಡು ನಮ್ಮ ಬಾರಿ ವಿಶೇಷವಾದ ಇನಿ ಮುಲ್ಪದ ಮಾತ ಜವನೇರ ಒಟ್ಟಾದು ಕೆಸರ್ದ ಕಂಡುಡು ಕುಸಲ್ದ ಗೊಬ್ಬು ಪಣುಪನಂಚಿತ್ತನ ಗೊಬ್ಬು ನಡಪ ಅವನ ಮುಖೇನ ನಮ್ಮುಳೈ ಒಂಜಿ ಭಾವೈಕ್ಯದ ಸಾಮರಸ್ಯದ ತೊಟ್ಟಿಗೆ ವಿಶೇಷವಾದ ಈ ಮಣ್ಣದ ಕಮ್ಮೆನನು ಜಗತ್ತಿಗೆ ಪರಡವನಂಚಿತ್ತನ ಕೆಲಸ ಮಲ್ತರ ತುಲೆ ಅವಲ ಐಟಲ
ಈ ಮಣ್ಣು ತನ್ನ ತನು ದೇಶಗ ಬೋಡಾದ ಅಪ್ಪೆ ಭಾರತಿಗೆ ಬೋಡಾದ ತನು ಕೊರ್ನಂಚೆತ್ತಿನ ವೀರ ಯೋಧನ ಪುದರ್ಡೆ ಕೂಟ ಕಟ್ಟದ ಮಲ್ಪು ನಂಚೆತ್ತನ ಈ ಕಜ್ಜು ನಿಜಕ್ಕಲ ಅಪ್ಪೆ ಭಾರತಿನ ಪಾದಗೂ ಸಂದೊಡಾಯಿನವು ಪ್ರಾತಸ್ಮರಣೀಯಾಯಿನವು ಬಂಗಾರದ ಅಚ್ಚರಡ ಬರದಿ ಓಡಾಯಿನವು. ಕುಡ್ಲಾ ವಿಶ್ವವಿದ್ಯಾನಿಲಯವು 44 ವರ್ಷ ಕರೆದು 45ಕ್ಕೆ ಕಾರ್ದಿ ಒಂದುಂಡು 45ನೇ ವರ್ಷದ ಸ್ಥಾಪನಾ ದಿನಾಚರಣೆ ಸೆಪ್ಟೆಂಬರ್ 25ಕ್ಕೆ ನಡೆಪರುಂಡೊಂದು ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PL ಧರ್ಮ ಪಂತೆರ. ಕುಡ್ಲಾ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ PL ಧರ್ಮ ಸುದ್ದಿಗಾರರ ಪಾತ್ರದ ಮಂಗಳೂರು ವಿಶ್ವವಿದ್ಯಾನಿಲಯ ಸಾರ್ಥಕ 44 ವರ್ಷ ಮುಗಿತದ 45ಕ್ಕೆ ಕಾರ್ದಿ ಒಂದುಂಡು 45ನೇ ವರ್ಷದ ಸಂಸ್ಥಾಪನಾ ದಿನಾಚರಣದ ಕಾರ್ಯಕ್ರಮ ಸೆಪ್ಟೆಂಬರ್ 25ಕ್ಕೆ ನಡೆಪರುಂಡೊಂದು ಪಂಡೆರ. ಕೊಣಾಜದ ಮಂಗಳ ಗಂಗೋತ್ರದ ಮಂಗಳ ಸಭಾಂಗಣಡು ಆನಿಕಾಂಡೆ 11 ಗಂಟೆಗೆ ಲೇಸ ನಡೆಪರೆತದ ಸುಪ್ರೀಂ ಕೋರ್ಟ್ದ ದುಂಬುದ ನ್ಯಾಯಾಧೀಶರ ಕರ್ನಾಟಕದ ದುಂಬುದ ಲೋಕಾಯುಕ್ತರು ಎನ್ ಸಂತೋಷ್ ಹೆಗ್ಡೆ ಸಂಸ್ಥಾಪನಾ ದಿನಾಚರಣೆದ ಉಪನ್ಯಾಸ ಕೊರ್ಪೆರೆಂದು ಪ್ರೊಫೆಸರ್ PL ಧರ್ಮ ಪಂಡೆರ. ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಪ್ರೊಫೆಸರ್ ದೇವೇಂದ್ರಪ್ಪ, ಪಣವಕಾಸ ಅಧಿಕಾರಿ ಡಾಕ್ಟರ್ ಸಂಗಪ್ಪ, ಕಾರ್ಯಕ್ರಮ ಸಂಯೋಜಕರು ಪ್ರೊಫೆಸರ್ AM ಖಾನ್, ಪ್ರೊಫೆಸರ್ ಪುಟ್ಟಣ್ಣ ಸುದ್ದಿ ಕೊಟ್ಟೊಡಿದ್ದಾರೆ. 25ನೇ ತಾರೀಕು ನಮ್ಮ ಸಂಸ್ಥಾಪನಾ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ. 45ನೇ ಸಂಸ್ಥಾಪನಾ ದಿನಾಚರಣೆ ಸಾಧಾರಣವಾಗಿ ಸೆಪ್ಟೆಂಬರ್ 10 ಯಾವ ಸಂದರ್ಭದಲ್ಲೂ ತಪ್ಪಿಸಬಾರ್ದು ಮತ್ತು ಬೇರೆ ಬೇರೆ ಕಾರಣಗಳಿಗಾಗಿ ಅದೇ ದಿನದಂದು ಸಂಸ್ಥಾಪನೆ ದಿನಾಚರಣೆ ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ಈ ಹಿಂದೆ ತಗೊಂಡಿತ್ತು. ಆದರೆ ಕೆಲವು ಸಂದರ್ಭಗಳಲ್ಲಿ ನಾವು ಅದನ್ನು ಪೋಸ್ಟ್ಪೋನ್ ಮಾಡಿ ಖಂಡಿತ ಮಾಡಿದ್ದೇವೆ. ಆದರೆ ಪೋಸ್ಟ್ಪೋನ್ ಮಾಡಿ ಬೇರೆ ಬೇರೆ ಕಾರಣಗಳಿಗಾಗಿ ನಾವು ಅದನ್ನು 2-3 ದಿವಸ ಮಾಡಿದ್ದೇವೆ. ಈ ಸಾರಿ 10ರ ಬದಲು 25 ಮಾಡ್ತಾ ಇದ್ದೇವೆ. ಇದಕ್ಕೊಂದು ಕಾರಣ ಇದೆ. ನಾವು ನಮ್ಮದೇ ಊರಿನವರಾದಂಥ ಗೌರವಾನ್ವಿತರಾದಂಥ ನ್ಯಾಯಾಧೀಶರಾದ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರನ್ನು ಈ ಸಾರಿ ಕ್ಯಾಂಪಸ್ಸಿಗೆ ಕರ್ಕೊಂಡು ಬರಬೇಕು. ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಮತ್ತು ನಮ್ಮ ಅಧ್ಯಾಪಕ ಮಿತ್ರರುಗಳ ಜೊತೆಗೆ ಮತ್ತು ನಮ್ಮ ಎಲ್ಲ ಆಡಳಿತ ಸಿಬ್ಬಂದಿಗಳ ಜೊತೆಗೆ ಅವ್ರ ಜೊತೆ ಕೂತ್ಕೊಂಡು ನ್ಯಾಯಾಧೀಶರ ಮಾತುಗಳನ್ನು ಕೇಳಬೇಕು. ಅವರು ನಮ್ಮೆಲ್ಲರ ವ್ಯವಸ್ಥೆಯನ್ನು ನೋಡುವ ದೃಷ್ಟಿಕೋನದಲ್ಲಿ ನಾವು ಯಾಕೆ ಇನ್ನು ಮುಂದುವರಿಬಾರ್ದು ಅನ್ನೋ ಒಂದು ಸಣ್ಣ ಉತ್ಸಾಹದಿಂದ ನಾವೆಲ್ಲ ಸ್ನೇಹಿತರು, ವಿಶ್ವವಿದ್ಯಾನಿಲಯವೆಲ್ಲ ಸ್ನೇಹಿತರು ಜಸ್ಟಿಸ್ ಅವರನ್ನು ಆಮಂತ್ರಿಸಬೇಕು ಅಂತ ತೀರ್ಮಾನ ಮಾಡಿದ್ವಿ. ಈ ಹಿನ್ನೆಲೆಯಲ್ಲಿ ಅವರ ಸಮಯಕ್ಕಾಗಿ ಕಾಯ್ತಾ ಇದ್ವಿ. ಹಾಗಾಗಿ ಸರ್ 10ನೇ ತಾರೀಕಿಗೆ ಬೇರೆ ಕಾರ್ಯಕ್ರಮದಲ್ಲಿದ್ದರು. 25ಕ್ಕೆ ನನ್ನ ಕಾರ್ಯಕ್ರಮ ಇಲ್ಲ, ನಾನು ಬರ್ತೀನಿ ಅಂತ ಹೊರತುಪಟ್ಟ ಸಂದರ್ಭದಲ್ಲಿ ನಾವು ಜಸ್ಟಿಸ್ ಎನ್ ಸಂತೋಷ್ ಹೆಗ್ಡೆ ಅವರ ಕಾರ್ಯಕ್ರಮವನ್ನು 25ಕ್ಕೆ ಇಟ್ಕೊಂಡಿದ್ದೇವೆ. ಅದು ಸೆಪ್ಟೆಂಬರ್ 20 ನಾಳೆ ಅಥವಾ ನಾಡಿದ್ದು ನಾಡಿದ್ದು ನಮ್ಮ ಸಂಸ್ಥಾಪನಾ ದಿನಾಚರಣೆ ನಡೀತಾ ಇದೆ. ಪಂಚಮುಖೋ ರುದ್ರ 20ನೇ ವರ್ಷದ ಕಟೀಲು ತಾಳಮದ್ದಲೆ ಸಪ್ತಾಹ ಕಟೀಲು ಸರಸ್ವತಿ ಸದನಡು ನಡೆತೊಂದುಂಡು. ಸೋಮವಾರ ಕಟೀಲ್ ಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಯರ ಸಪ್ತಾಹ ಉದಿಪನ ಮಲ್ತಿರ ಸುರೂತ ದಿನ ದಕ್ಷಯತ್ನ ಪ್ರಸಂಗದ ಕೂಟ ನಡೆತಂಡು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ನಿಲೆಟ 20ನೇ ವರ್ಷದ ಕಟೀಲು ತಾಳಮದ್ದಲೆ ಸಪ್ತಾಹ ಪಂಚಮುಖೋ ರುದ್ರ ವಿಂಶತಿ ಸಂಭ್ರಮ 2024 ಸುಣ್ಣಂಬಳ ವಿಶ್ವೇಶ್ವರ ಭಟ್ರನ ಷಷ್ಠಬ್ದಿ ವಾಗ್ವಿಷ್ಯ ವೈಭವ ಕಟೀಲ್ ಸರಸ್ವತಿ ಸದನೋಡು ಒಂಜುವಾರ ನಡೆತೊಂದುಂಡು. ಸೋಮವಾರ ಕಟೀಲ್ ಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಯರ ತಾಳಮದ್ದಲೆ ಸಪ್ತಾಹ ಉದಿಪನ ಮಲ್ತದ ಕಲಾವಿದರು ಬಕ ಬಿನ್ನೆರೆಗೆ ಶ್ರೀದೇವಿನ ಶೇಷವಸ್ತ್ರ ಪಾಡ್ದು ಎಡ್ಡೆಪ್ಪು ಬೇಕ್ಯರ. ಕಟೀಲು ಕಮಲಾದೇವಿ ಪ್ರಸಾದ್ ಅಸ್ರಣ್ಣ, ಸಚಿದಾನಂದ ಶೆಟ್ಟಿ ಬಂಡಾಳ ಎಂ, ಗಿರೀಶ್ ಶೆಟ್ಟಿ, ರಾಮಭಟ್, ಸುಣ್ಣಂಬಳ ವಿಶ್ವೇಶ್ವರ ಭಟ್ ಸೇರಿನಂಚ ಹಿರಿಯ ಕಲಾವಿದರು ಈ ಪುರ್ತುಡಿತ್ತರ. ಭಾಗವತರು ರವಿಚಂದ್ರ ಕನ್ನಡಿ ಕಟ್ಟೆ ಬಕ ಶಿವಶಂಕರ ಬಳಿಪ ಭಾಗವತ್ ಕೆಡ್ ಸುರುತ ದಿನ ಕವಿ ದೇವಿದಾಸ ಬರೆತಿನ ದಕ್ಷಯಜ್ಞ ಪ್ರಸಂಗದ ತಾಳಮದ್ದಲೆ ಕೂಟ ನಡೆತಂಡ. ಸಂಪೂರ್ಣ ಯಾಗ ಆರಂಭದಿಂದ ಕೊನೆಯವರೆಗೆ ಇರಬೇಕು ಅಂತ ಇಲ್ಲ. ಸುರರ ಅಧ್ಯಕ್ಷನಾಗಿರುವಂತಹ, ನಿನ್ನಿಂದ ದತ್ತವಾಗಿರುವಂತಹ ಒಬ್ಬ ಸ್ವಾಭಿಮಾನಿಯಾದವ ದುರಭಿಮಾನಿ ಆಗ್ಲಿಕ್ಕೆ ಬಹಳ ವ್ಯತ್ಯಾಸ ಏನೂ ಇಲ್ಲ. ಹೇಗೆ? ಎರಡರಲ್ಲಿಯೂ ಅಭಿಮಾನವೇ ಇರುವುದು. ಏನಿದೆ ಅದರಲ್ಲಿ ಅಹಂಕಾರಕ್ಕೆ ಎಡೆಯಾಗಬಹುದಾದಂತಹ ಸಂದರ್ಭಗಳು ಅನೇಕ ಇವೆ. ಆದ್ರಿಂದಲೇ ಇರಬೇಕು ಇವನು ತಮೋ ಗುಣದ ಅಧಿದೇವತೆ. ತನ್ನ ಭಕ್ತರು ಯಾವ ಆಹಾರವನ್ನು ಸ್ವೀಕರಿಸಿ ಆಸ್ವಾದಿಸ್ತಾ ಭೌಮ ಸ್ವರೂಪವನ್ನು ಹೊಂದಿದ ಪರಶಿವನನ್ನು ಕೈಲಾಸದಲ್ಲಿ ಕಾಣುವ ಯತ್ನದಲ್ಲಿ ನಿರತಳಾಗಿರುವ ಎಲ್ಲಿಗೆ ತೊಗತಾ ಇದ್ದೀರಿ? ಮಾತ್ರ ಅಲ್ಲ,
ಗಂಟು ಕಟ್ಟಿ ಯಾರಿಗೆ ಅರ್ಹರಿಗೆ ಪಾತ್ರರಿಗೆ ದಾನ ಮಾಡುವುದು ಕೊಡುವುದು. ಎಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.